ಚಂಡಮಾರುತದಿಂದ ಹೆಚ್ಚಿನ ಮಳೆಯಾಗಿ ನೇತ್ರಾವತಿಯಲ್ಲಿ ಪ್ರವಾಹ ರೀತಿಯಲ್ಲಿ ನೀರು ಹರಿದು ಹರೇಕಳ ಅಡ್ಯಾರ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣದ ಕಾಮಗಾರಿಗೆ ಸುಮಾರು 10 ಕೋಟಿ ರೂಪಾಯಿ ಹಾನಿಯಾಗಿದ್ದು, ಇಂತಹ ದೊಡ್ಡ ಕಾಮಗಾರಿ ನಡೆಯುವಾಗ ಮಾಹಿತಿ ನೀಡದೆ ಸರಪಾಡಿಯ ಹೈಡ್ರೋ ಪವರ್ ಯೋಜನೆಯ ಡ್ಯಾಂನಿಂದ ಏಕಾಏಕಿ ನೀರು ಹರಿಯಲು ಕಾರಣವಾದ ಕುರಿತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆ ಉದ್ಭವಿಸದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಜಿಲ್ಲಾಡಳಿತಕ್ಕಿದೆ ಎಂದು ಶಾಸಕ ಯುಟಿ ಖಾದರ್ ಹೇಳಿದರು. ಅವರು ಹರೇಕಳ ಕಡವಿನ ಬಳಿ ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಹರೇಕಳದಿಂದ ಅಡ್ಯಾರ್ ಸಂಪರ್ಕಿಸುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣದ ಕಾಮಗಾರಿಗೆ ಆದ ಹಾನಿಯನ್ನು ವೀಕ್ಷಿಸಿ ನಿರ್ಮಾಣ ಕಾಮಗಾರಿ ನಡೆಸುವ ಸಂಸ್ಥೆಯ ಇಂಜಿನಿಯರ್ಗಳೊಂದಿಗೆ ಚರ್ಚಿಸಿ ಮಾತನಾಡಿದರು. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇರುವಾಗ ಈ ಕನಸಿನ ಯೋಜನೆಯನ್ನ ಹೆಚ್ಚಿನ ಮುತುವರ್ಜಿ ವಹಿಸಿ ಇಲ್ಲಿಗೆ ತರಲಾಗಿದೆ. ಜೈಶಂಕರ್ ನೇತೃತ್ವದ ಬ್ರಿಡ್ಜ್ ನಿರ್ಮಾಣದಲ್ಲಿ ದೇಶದಲ್ಲೇ ಅತ್ಯಂತ ಪ್ರಸಿದ್ಧ ಕಾಮಗಾರಿ ನಡೆಸುವ ಸಂಸ್ಥೆ ಸಮರೋಪಾದಿಯಾಗಿ ಈ ಕಾಮಗಾರಿ ನಡೆಸುತ್ತಿತ್ತು. ಈ ಮಳೆಗಾಲದ ವೇಳೆ ಬ್ರಿಡ್ಜ್ನ ಸ್ಲ್ಯಾಬ್ ಜೋಡಿಸುವ ಕಾರ್ಯ ನಡೆದು ಜನರು ಹರೇಕಳದಿಂದ ಅಡ್ಯಾರಿಗೆ ನಡೆದುಕೊಂಡು ಹೋಗುವ ವ್ಯವಸ್ಥೆ ಕೆಲವೇ ದಿನಗಳಲ್ಲಿ ಪೂರ್ತಿಯಾಗ್ತಾ ಇತ್ತು. ಆದರೆ ಏಕಾಏಕಿ ನೇತ್ರಾವತಿಯಲ್ಲಿ ಪ್ರವಾಹದ ರೀತಿಯಲ್ಲಿ ನೀರು ಬಂದು ಎಲ್ಲ ಯೋಜನೆಗಳು ತಲೆಕೆಳಗಾಗಿವೆ. ಇದರೊಂದಿಗೆ ನಿರ್ಮಾಣ ನಡೆಸುವ ಸಂಸ್ಥೆಗಳು 10 ಕೋಟಿ ರೂಪಾಯಿಗಿಂತ ಅಧಿಕ ನಷ್ಟವಾಗಿದೆ. ಈ ನಿಟ್ಟಿನಲ್ಲಿ ಸಂಸ್ಥೆಯ ಮುಖ್ಯಸ್ಥರೊಂದಿಗೆ ಮಾತನಾಡಿದ್ದು ಶೀಘ್ರವೇ ಕಾಮಗಾರಿ ಆರಂಭಿಸುವ ಭರವಸೆಯನ್ನ ನೀಡಿದ್ದಾರೆ ಎಂದು ಹೇಳಿದರು. ಚಂಡಮಾರುತದ ಸಂದರ್ಭದಲ್ಲಿ ಸಡನ್ ಆಗಿ ಬೆಳಗ್ಗೆ 5:30 ಗಂಟೆಗೆ ಬಹುಶಃ ಇವತ್ತು ಅವರಿದ್ದಂಥ ಆ ಪಂಪ್ ಸೆಟ್ ಎಲ್ಲವೂ ಕೂಡ ಮುಳುಗಿ ಅವರ ಕ್ರೇನ್ ಇರಲಿ ಸಿಮೆಂಟ್ ಎಲ್ಲವೂ ಕೂಡ ಇವತ್ತು ಸಂಪೂರ್ಣವಾಗಿ ಜಲವೃತ್ತಾಗಿ ಅತ್ಯಂತ ಇವತ್ತು ನಷ್ಟಕ್ಕೊಳಪಟ್ಟಿದೆ. ಅದಲ್ಲದೆ ಈ ಮಾನ್ಸೂನ್ ಈ ಒಂದು ಮಳೆಗಾಲದಲ್ಲಿ ಕೆಲಸ ಕೂಡ ಪ್ರಾರಂಭ ಮಾಡುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಇದೆ. ಅದಲ್ಲದೆ ಬಹುಶಃ ಈ ಸಲ ನಮ್ಮ ಈ ಬದಿತನ ಕೂಡ ಇವತ್ತು ಹಾನಿಗೊಳಪಟ್ಟಿದೆ. ಅಂಥ ಸಂದರ್ಭದಲ್ಲಿ ಇವತ್ತು ನಾವು ಕೂಡ ಜಿಲ್ಲಾಧಿಕಾರಿಗೆ ನಾವು ಒಂದು ತನಿಖೆ ಮಾಡಲಿಕ್ಕೆ ನಾನು ರಿಕ್ವೆಸ್ಟ್ ಕೇಳ್ತಾ ಇದ್ದೇನೆ. ಇಷ್ಟು ದೊಡ್ಡ ಕೆಲಸ ಆಗುವಾಗ ಎಲ್ಲ AMR ಇರಲಿ ಬೇರೆ ಬೇರೆ ಇವತ್ತು ಹೈಡ್ರೋ ಎಲೆಕ್ಟ್ರಿಕ್ ಕಂಪನಿ ಯಾವುದಿದೆಯೋ ಇವರು ಸಮರ್ಪಣೆ ಸಹಕಾರ ಕೂಡ ಅತ್ಯಂತ ಜವಾಬ್ದಾರಿ. ಅವರ ಪರಿಸ್ಥಿತಿ ಅರ್ಥ ಆಗ್ತದೆ. ಆದರೆ ಅಲ್ಲಿ ಸಡನ್ನಾಗಿ ನೀರು ಬಿಡುವ ಮುಂಚೆ ಈ ಒಂದು ಮಾಹಿತಿಯನ್ನು ಇವರಿಗೆ ಕೊಡ್ತಿದ್ರೆ ಬೇಕಾದಂಥ ಬಂದೋಬಸ್ತ್ ಖಂಡಿತವಾಗಿ ಇವತ್ತು ಆಗ್ತಿತ್ತು, ಮಾಡ್ತಾಯಿದ್ರು. ಕೆಲವು ದಿನಗಳಿಗೆ ಮುಂಚಿನ ದಿವಸ ನನಗೆ ಏನು ಹೇಳದೆ ಏಕಾಏಕಿ ಬೆಳಿಗ್ಗೆ 7:30 ಗಂಟೆ 5 ಗಂಟೆಗೆ ನೀರು ಬಿಟ್ಟು ಈ ರೀತಿ ಆಗಿದೆ ಅಂತ ನಮ್ಮ ಇವತ್ತು ಒಂದು ಅನಿಸಿಕೆ. ಅದಕ್ಕಾಗಿ ಸೂಕ್ತವಾದ ತನಿಖೆಯನ್ನು ಜಿಲ್ಲಾಧಿಕಾರಿಯವರು ಇವತ್ತು ಮಾಡಬೇಕು. ಮತ್ತು ಬಹುಶಃ ಮುಂದಿನ ದಿನಗಳಿಗೂ ಈ ರೀತಿ ಆಗದಂತೆ ಇವತ್ತು ನೋಡಿಕೊಳ್ಬೇಕು. ಬಹುಶಃ ಇವತ್ತು ನಮ್ಮ ಜೈಶಂಕರ್ ಅವರಿಗೆ ಮತ್ತು ಅವರ ಇಂಜಿನಿಯರ್ ಗುರುಪ್ರಸಾದ್ ಮತ್ತು ಶಂಕರ್ ಮತ್ತು ಇವರ ಜೊತೆಯೆಲ್ಲ ಸೇರಿಕೊಂಡು ಈಗ ಈ ಒಂದು ನಮ್ಮ ನದಿ ಬದಿಗೆ ಇವತ್ತು ನೀರು ಬಂದದ್ದು ಮತ್ತು ಮನೆಗಳಿಗೆ ಇವತ್ತು ಹಾನಿ ತಪ್ಪಿಸಿಗೆ ಏನು ಯೋಜನೆ ಆಗಬಹುದು ಅಂತೇಳಿ ಆ ಕನ್ಸ್ಟ್ರಕ್ಷನ್ ಕಂಪನಿ ಈಗ ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೆ ಅವರೀಗ ಕಾರ್ಯಭರ್ತರಾಗಿ ಮುಂದಿನ ಕೆಲಸ ಕೂಡ ಇವತ್ತು ಪ್ರಾರಂಭ ಮಾಡ್ತಾರೆ. ಅದು ನಮಗೆ ಜನಸವೆಲ್ಲವೂ ಕೂಡ ಅದರ ಬಗ್ಗೆ ನಮಗೆ ವಿಶ್ವಾಸ ಇವತ್ತು ಇದೆ. ಈ ಸಂದರ್ಭದಲ್ಲಿ ಜೈಶಂಕರ್ ಕಂಪನಿಯ ಅಭಿಯಂತರ ಗುರುಮೂರ್ತಿ, ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬದ್ರುದ್ದೀನ್, ಉಪಾಧ್ಯಕ್ಷ ಕಲ್ಯಾಣಿ, ಸದಸ್ಯರುಗಳಾದ ಅಬ್ದುಲ್ ಸತ್ತಾರ್, ಮಜೀದ್, ಸಿದ್ದೀಕ್, ಹನೀಫ್, ರಫೀಕ್ ಮೊದಲಾದವರು ಉಪಸ್ಥಿತರಿದ್ದರು.